ಭಾರತವಾಗಲಿ ಪಾಕಿಸ್ತಾನವಾಗಲಿ ಏನು ಹೇಳದಿದ್ದರೂ ಈಜಿಪ್ಟ್ ವಿಮಾನವು ಪಾಕಿಸ್ತಾನಕ್ಕೆ ಬೋರೋನ್ ತಂದ ಸುದ್ದಿ ವೈರಲ್ ಆಗಿದೆ. ಕದನ ವಿರಾಮ ಘೋಷಣೆ ಆದ ಶನಿವಾರ ಸಂಜೆ ಈಜಿಪ್ಟಿನ ಈ ಸರಕು ಸಾಗಣೆ ವಿಮಾನ EGY 1916 ಹೊರಟಿದೆ. ಚೀನಾದ ಬುರ್ಬಾಂಗ್ ಎಂಬ ಸಣ್ಣ ನಿಲ್ದಾಣದಿಂದ ಹೊರಟ ಈಜಿಪ್ಟ್ ವಿಮಾನ ಎಲ್ಲಿಗೆ ಎಂದು ಹೇಳಿಲ್ಲ. ಪಾಕಿಸ್ತಾನದ ಗುಡ್ಡಗಾಡು ಪ್ರದೇಶದ ಮುರಿ ಎಂಬ ಮರಿ ನಿಲ್ದಾಣದಲ್ಲಿ ಇದು ಇಳಿದಿದೆ ಎಂದು ಹೇಳಲಾಗಿದೆ. ಉತ್ತರ ನೈಲ್ ಬದಿಯ ಕೈಗಾರಿಕಾ ಪ್ರದೇಶದಲ್ಲಿ ಬೋರೋನ್ ಬೋರ್ಬೆಟ್ ತಯಾರಿಸುತ್ತಿದ್ದು, ಈ ವಿಮಾನ ಅದನ್ನು ತಂದಿದೆ ಎಂದು ಹೇಳಲಾಗಿದೆ. ಭಾರತವು ರಾವಲ್ಪಿಂಡಿ, ಇಸ್ಲಾಮಾಬಾದ್ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ಮಾಡಿದೆ. ನೂರ್ಖಾನ್ ಏರ್ ಬೇಸ್ನ ಬಳಿ ಪಾಕಿಸ್ತಾನದ ಅಣ್ವಸ್ತ್ರ ಇರುವುದಾಗಿ ಹೇಳಲಾಗಿದೆ. ಬೋರೆಟ್ಸ್ ಪರಮಾಣು ವಿಕಿರಣ ಹತೋಟಿಗೆ ತರುತ್ತದೆ. ಒಂದೇ ಅಣ್ವಸ್ತ್ರ ಬಳಸಲು ಇಲ್ಲವೇ ಭಾರತದ ದಾಳಿಯಿಂದ ಅಣ್ವಸ್ತ್ರ ಸಿಡಿದರೆ ಶಮನಗೊಳಿಸಲು ಬೋರೋಟ್ಸ್ ತರಲಾಗಿದೆ ಎಂದು ಒಂದು ಸುದ್ದಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ರಾವಲ್ಪಿಂಡಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.